ಕಿಶೋರ್ ಬೊಟ್ಟಿಯಾಡ್ನ ಮಿಸ್ಸಸ್ ಪತ್ನಿಗೆ ಏನಲ್ಲಿ ಏರ್ಪೋರ್ಟ್ನೊಳಗೆ ಮೋದಿಯವ್ರನ್ನ ಭೇಟಿಯಾಗಿ ಕೊಟ್ಟದ್ದು ಭಾಳ ವಿವಾದಕ್ಕೆ ಇದಾಗ್ತಾ ಇದೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಒಪ್ಪಿಗೆ ಇದ್ದು ಹೋಗಿರೋದಾ ಅಥವಾ ಏನದು? ವಿವಾದ ಮಾಡುವವರಿಗೆ ಏನು ಹೇಳಲಿಕ್ಕಾಗೋದಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು, ಪಾರ್ಟಿಯ ಕೆಳ ಸ್ತರದ ಕಾರ್ಯಕರ್ತರನ್ನು ಮೋದಿಯವರ ಅಥವಾ ಬೇರೆ ಪಾರ್ಟಿಯ ಯಾವುದಾದ್ರೂ ಈ ರೀತಿಯ ಒಂದು ವ್ಯವಸ್ಥೆ ಬಂದಾಗ ಕಳಿಸಬೇಕೆನ್ನೋದು ಏನು ವಾದ ಇದೆ, ಅದರ ಪರವಾಗಿ ನಾನು ಸಹ ಇದ್ದೇನೆ. ಯಾಕೆಂದರೆ ಅದು ಸರಿ ಇದೆ. ಯಾರು ಮಾತಾಡಿದರೂ ಸಾಮಾನ್ಯರಿಗೆ ಅವಕಾಶ ಕೊಡಬೇಕು ಅಂತ ಯಾರಾದರೂ ಹೇಳಿದರೆ ಅದರ ಪರವಾಗಿ ನಿಲ್ಲುವಂಥದ್ದು ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದವ, ಅದು ಸರಿ ಇದೆ. ಆದರೆ ಕಿಶೋರ್ರವರ ಹೆಂಡತಿಯನ್ನು, ಅವರು ಕೂಡ ಒಂದು ಮಹಿಳೆ, ಅವರ ಮನಸ್ಸಿಗೆ ಯಾವ ರೀತಿಯ ಭಾವನೆಗಳು, ನಿನ್ನೆ ಮಹಿಳಾ ಮೋರ್ಚಾದ ಜಿಲ್ಲೆಯಲ್ಲಿ ಸಭೆ ಇತ್ತು, ಅವರು ಸಹ ಬಂದಿದ್ದರು, ಹೇಳಿದರು ನಾನು ಸಹ ಪಾರ್ಟಿಗೋಸ್ಕರ ಕೆಲಸ ಮಾಡಿದವಳು, ನಾನು ಪಾರ್ಟಿಯ ಈ ಒಂದು ವ್ಯವಸ್ಥೆಯಲ್ಲಿ ಇರುವವಳು, ನಾನೊಂದು ಮೋದಿಯವರಿಗೆ ಅವರಿಗೆ ನಮಸ್ಕಾರ ಹೇಳಲಿಕ್ಕೆ ಹೋದದ್ದನ್ನೇ ಒಂದು ಇಷ್ಟು ದೊಡ್ಡ ವಿವಾದ ಮಾಡಿ ನಾನು ಒಂದು ಮಹಿಳೆ ನನ್ನ ಫೋಟೋವನ್ನು ಈ ರೀತಿ ವೈರಲ್ ಮಾಡೋದಾದರೆ ಸಮಾಜದಲ್ಲಿ ನನಗೆ ಎಷ್ಟು ಘಾಸಿ ಆಗ್ಬೋದು ಎನ್ನುವ ಮಾತಿನಲ್ಲಿ ಅವರು ಭಾರಿ ದುಃಖವನ್ನು ವ್ಯಕ್ತಪಡಿಸಿದರು. ಸ್ವಾಭಾವಿಕವಾಗಿ ಕಿಶೋರ್ MLC ಆಗಿರ್ಬೋದು, ಆದರೆ ಅವರ ಹೆಂಡತಿ ಕೂಡ ಒಂದು ಸಮಾಜದಲ್ಲಿ ಪಾರ್ಟಿ ಒಟ್ಟಿಗೆ, ನಮ್ಮ ಸಂಘಟನೆ ಒಟ್ಟಿಗೆ ಇರುವಂಥ ಒಂದು ಕುಟುಂಬ. ಅವರೇನು ಕಿಶೋರ ಹೆಂಡತಿ ಅವರ ಮೇಲೆ ನಾವು ಕಳಿಸಿದ್ದು ತಪ್ಪೇ ಅಂತ ಯಾರಾದರೂ ವ್ಯಕ್ತಪಡಿಸೋದಾದರೆ ಅವರೇನು ಕ್ರಿಮಿನಲ್ ಅಲ್ಲ. ಅವರ ಮೇಲೆ ಏನು ಬೇರೆ ಬೇರೆ ಬೇಡದ್ದು ದರೋಡೆ ಕೇಸ, ದೇಶ ವಿರೋಧಿ ಕೃತ್ಯ ಮಾಡಿರುವಂಥದ್ದು ಏನೂ ಇಲ್ಲ. ಒಬ್ಬ ಸಾಮಾನ್ಯ ಮಹಿಳೆಯನ್ನು ಏನೂ ಇಲ್ಲದ ಒಂದು ಮಹಿಳೆಯನ್ನು ಮೋದಿಯವರ ಹತ್ರ ಕಳಿಸಿರುವಂಥದ್ದನ್ನು ದೊಡ್ಡ ವಿವಾದ ಮಾಡುವವರಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಈ ವಿವಾದ ಸುಮ್ಮನೆ ಅನಾವಶ್ಯಕವಾಗಿ ವಿವಾದ ಮಾಡೋದಕ್ಕಿಂತ ಮುಂದೆ ಈ ರೀತಿಯ ಇನ್ನೂ ಅನೇಕ ಕಾರ್ಯಕರ್ತರಿಗೆ ಅವಕಾಶನ ಕೊಡಬೇಕು ಅಂತ ಯಾರಾದರೂ ಹೇಳಿದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ನಾನು ಮಾಡ್ತೇನೆ. ಮತ್ತು ಇದು ಉಡುಪಿಯ ಕಾರ್ಯಕ್ರಮ ಆಗಿರುವ ಕಾರಣಕ್ಕೋಸ್ಕರ ಮೇಜರ್ ಪೋರ್ಷನ್ ಉಡುಪಿಯವರೇ ಅಲ್ಲಿಂದ ನಿಭಾಯಿಸಿರುವ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೆಲವರಿಗೆ ಅವಕಾಶ ಕೊಟ್ಟಿದೆ. ಅದರಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು ಮಾಡಿದ್ದೇವೆ. ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ ಮಹಿಳಾ ಮೋರ್ಚಾದಲ್ಲಿ ಕೆಲಸ ಮಾಡುವ ಕಿಶೋರ್ರ ಹೆಂಡತಿಯನ್ನು ಕಳಿಸಿರುವಂಥದ್ದನ್ನು ನನಗೆ ಸಮರ್ಥನೆ ಮಾಡ್ತೇನೆ. ಮತ್ತು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ನಾವು ಏನು ತಪ್ಪು ಮಾಡಲಿಲ್ಲ. ಯಾಕೆಂದರೆ ಅವರು ಏನು ಕ್ರಿಮಿನಲ್ ಅಲ್ಲ. ಮತ್ತೆ ಹೇಳ್ತೇನೆ, ಅವರು ಒಳ್ಳೆಯ ಸಂಸ್ಕಾರಯುತ ಒಂದು ಮನೆತನದಿಂದ ಬಂದಂಥ ಒಬ್ಬ ಜವಾಬ್ದಾರಿಯುತ ಕಿಶೋರ್ MLC ಅವರ ಹೆಂಡತಿ ಅಷ್ಟೇ.